ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಮಹಾಭಾರತದಲ್ಲಿ ದ್ರೌಪದಿಗೆ 5 ಜನ ಗಂಡಂದಿರು ಇರುತ್ತಾರೆ. ದ್ರೌಪದಿ ಈ ಮಹಾಕಾವ್ಯದಲ್ಲಿ ಬರುವ ಅತ್ಯಂತ ಪ್ರಧಾನ ಹಾಗೂ ಅಷ್ಟೇ ಶಕ್ತಿಶಾಲಿಯಾದಂತಹ ಪಾತ್ರವಾಗಿತ್ತು. ಈಕೆಯು ಪಾಂಚಾಲ ದೇಶದ ರಾಜಕುಮಾರಿ, ಪಂಚ ಪಾಂಡವರ ಪತ್ನಿ ಮತ್ತು ಅಪರಿಮಿತ ಬುದ್ಧಿಶಕ್ತಿ ಮತ್ತು ತನ್ನ 5 ಜನ ಪತಿಯರ ಕುರಿತು ಅದ್ಭುತವಾದ ಪತಿವ್ರತ ಧರ್ಮವನ್ನು ಪಾಲಿಸಿದ್ದಳು. ಆದರೆ ಅದು ಹೇಗೆ? ಈಕೆ 5 ಜನ ಪತಿಯನ್ನು ಪಡೆಯಲು ಮುಖ್ಯ ಕಾರಣ ಹಿಂದಿನ ಜನ್ಮದಲ್ಲಿ ಆಕೆ ಪಡೆದಿದ್ದಂತಹ ವರವಾಗಿತ್ತು. ಈ ವರದ ಕಾರಣವೇ ಆಕೆ ಮುಂದಿನ ಜನ್ಮದಲ್ಲಿ ಅಂದರೆ ದ್ರೌಪದಿಯಾಗಿ ಜನಿಸಿದಾಗ 5 ಜನ ಪತಿಯರನ್ನ ಪಡೆಯುತ್ತಾಳೆ. ಹಿಂದಿನ ಜನ್ಮದಲ್ಲಿ ದ್ರೌಪದಿ ಒಬ್ಬ ತಪಸ್ವಿಯ ಮಗಳಾಗಿದ್ದಳು. ಆಕೆಯು ಮದುವೆಯಾಗದೇ ಇದ್ದ ಕಾರಣದಿಂದಾಗಿ ಅವಳು ಅಸಂತೋಷಗೊಂಡಿದ್ದಳು. ಇದರಿಂದ ನಿರಾಶೆಗೊಂಡ ಆಕೆಯು ಈಶ್ವರನನ್ನು ಮೆಚ್ಚಿಸುವ ಸಲುವಾಗಿ ತಪಸ್ಸನ್ನು ಕೈಗೊಳ್ಳುತ್ತಾಳೆ. ಸುಮಾರು ವರ್ಷಗಳ ತಪಸ್ಸಿನ ನಂತರ ಆಕೆಯು ಪರಮೇಶ್ವರನನ್ನು ಮೆಚ್ಚಿಸಲು ಯಶಸ್ವಿಯಾಗುತ್ತಾಳೆ. ಆಕೆಯ ಮುಂದೆ ಪ್ರತ್ಯಕ್ಷನಾದ ಶಿವನು ವರವೇನು ಬೇಕೆಂದು ಕೇಳುತ್ತಾನೆ. ಆಗ ದ್ರೌಪದಿಯು 5 ಗುಣಗಳಿರುವ ಗಂಡ ತನಗೆ ಬೇಕೆಂದು ಕೇಳಿಕೊಳ್ಳುತ್ತಾಳೆ. 1, ಆತ ಆದರ್ಶ ಪುರುಷನಾಗಿರಬೇಕು. 2, ಒಬ್ಬ ಶೂರನಾಗಿರಬೇಕು. 3, ನೋಡಲು ಸುಂದರನಾಗಿರಬೇಕು. 4, ಜ್ಞಾನಿಯಾಗಿರಬೇಕು. ಮತ್ತು 5, ಅವನು ಪ್ರೀತಿ ಮತ್ತು ವಾತ್ಸಲ್ಯವನ್ನು ಹೊಂದಿರಬೇಕು. ಇದನ್ನು ಕೇಳಿ ಈಶ್ವರನು ಕೆಲಕಾಲ ಯೋಚಿಸುತ್ತಾನೆ. ಮತ್ತು ಈ 5 ಗುಣಗಳು ಒಬ್ಬ ಗಂಡಸಿನಲ್ಲಿ ಸಿಗುವುದು ಕಷ್ಟಕರ. ಆದ್ದರಿಂದಲೇ ದ್ರೌಪದಿಗೆ ಮುಂದಿನ ಜನ್ಮದಲ್ಲಿ 5 ಜನ ಗಂಡಂದಿರನ್ನು ಪ್ರತ್ಯೇಕವಾಗಿ ಆಕೆ ಕೇಳಿದ 5 ಗುಣಗಳೊಂದಿಗೆ ನೀಡುವುದಾಗಿ ಆಶ್ವಾಸನೆ ನೀಡುತ್ತಾನೆ. ಹೀಗಾಗಿ ಮುಂದಿನ ಜನ್ಮದಲ್ಲಿ ದ್ರುಪದ ಮಹಾರಾಜನ ಮಗಳಾಗಿ ದ್ರೌಪದಿ ಜನಿಸುತ್ತಾಳೆ. ಆಕೆಗೆ ಹಿಂದಿನ ಜನ್ಮದ ಕೋರಿಕೆಯಂತೆ ಆಕೆ 5 ಜನ ಅಣ್ಣ ತಮ್ಮಂದಿರನ್ನು ಮದುವೆಯಾಗುತ್ತಾಳೆ. ಇದು ಪುರಾಣಗಳಲ್ಲಿ ಹಾಗೂ ಮಹಾಕಾವ್ಯಗಳಲ್ಲಿ ನಡೆದಂತಹ ಕಥೆಯಾದರೆ, ನಾವು ಇಂದಿನ ಕಾಲದಲ್ಲಿ ಈ ಪದ್ಧತಿಯನ್ನು ಆಚರಿಸುತ್ತೇವೆ ಎಂದರೆ ನಿಮಗೆ ನಿಜವಾಗಲೂ ಆಶ್ಚರ್ಯವಾಗಬಹುದು. ಹೌದು, ಬಹುಪತಿತ್ವ ಮತ್ತು ಬಹುಪತ್ನಿತ್ವ ಆಚರಣೆಗಳನ್ನು ಈಗಲೂ ಕೂಡ ನಾವು ಮರೆಯುವಂತಿಲ್ಲ. ಇಂತಹ ಘಟನೆಗಳು ನಮ್ಮ ಭಾರತ ದೇಶದಲ್ಲೇ ನಡೆಯುತ್ತಾ ಇವೆ. ಬಹುಪತಿತ್ವಕ್ಕೆ ವಾಯುವ್ಯ ಭಾರತದಲ್ಲಿ ಹೆಣ್ಣು ಮಕ್ಕಳ ಕೊರತೆಯೇ ಕಾರಣ ಎಂದು ಸಹ ತಿಳಿದು ಬಂದಿದೆ. ಇಂದಿಗೂ ಕೂಡ ರಾಜಸ್ಥಾನ್, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಉತ್ತರ ಪ್ರದೇಶ್, ಹರಿಯಾಣ, ಕಾಶ್ಮೀರ ಇಂತಹ ರಾಜ್ಯಗಳಲ್ಲಿ ಗಂಡು ಮಕ್ಕಳಿಗೆ ಹೋಲಿಸಿದರೆ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಈ ಅನುಪಾತದಿಂದಲೇ ಈ ಬಹುಪತಿತ್ವಕ್ಕೆ ಹೆಚ್ಚು ಒತ್ತನ್ನು ಇಲ್ಲಿ ಕೊಡಲಾಗುತ್ತಿದೆ. ಇದೇ ಕಾರಣ ಇಂದಿಗೂ ಕೂಡ ಇಲ್ಲಿನ ಹಲವಾರು ಬುಡಕಟ್ಟು ಜನಾಂಗಗಳಲ್ಲಿ ಒಂದು ಹೆಣ್ಣಿಗೆ 2 ರಿಂದ 3 ಗಂಡಂದಿರು ಕೂಡ ಇರುವುದನ್ನು ನಾವು ಸಮಾಚಾರಗಳಲ್ಲಿ, ಸುದ್ದಿಗಳಲ್ಲಿ ಕೇಳಿದ್ದೇವೆ, ಕಂಡಿದ್ದೇವೆ. ಆದರೆ ಇವತ್ತು ನಾನು ನಿಮಗೆ 5 ಜನ ಗಂಡಂದಿರನ್ನು ಹೊಂದಿರುವ ಮಾಡರ್ನ್ ದ್ರೌಪದಿಯನ್ನು ಪರಿಚಯ ಮಾಡೋಕೆ ಹೋಗ್ತಾ ಇದ್ದೀನಿ. ಹೌದು, ಈ ಮಾಡರ್ನ್ ದ್ರೌಪದಿ ಯಾರು, ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾಕೆ ಇವಳು 5 ಜನ ಗಂಡಂದಿರನ್ನು ಮದುವೆ ಆಗುವಂತಹ ಪರಿಸ್ಥಿತಿ ಬಂತು, ಹೇಗೆ ಇವಳು 5 ಜನ ಗಂಡಂದಿರೊಂದಿಗೆ ಸಂಸಾರವನ್ನ ಸಾಗಿಸುತ್ತಿದ್ದಾಳೆ ಎನ್ನುವ ಇಂತಹ ಹಲವಾರು ವಿಚಿತ್ರ ಸಂಗತಿಯನ್ನ ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ದ್ರೌಪದಿಯು ತನ್ನ 5 ಜನ ಪತಿಯರ ಜೊತೆ ಹೊಂದಿಕೊಂಡು ಸಂಸಾರ ಮಾಡಿರುವುದು, ಅದೇ ರೀತಿ ಆ ಪಂಚಪಾಂಡವರು ಕೂಡ ದ್ರೌಪದಿಯ ಜೊತೆಯಾಗಿ ಹೊಂದಿಕೊಂಡು ಸಂಸಾರ ನಡೆಸುವುದನ್ನು ನಾವು ಮಹಾಭಾರತದ ಮಹಾಕಾವ್ಯದಲ್ಲಿ ತಿಳಿದಿದ್ದೇವೆ. ಇನ್ನು ಇದೇ ರೀತಿ ಈ ಕಲಿಗಾಲದಲ್ಲೂ ನಡೆಯುವುದು ಸಾಧ್ಯವೇ? ಏನೋ ಹಣಕ್ಕೋಸ್ಕರ ಈ ರೀತಿ ಮದುವೆ ಮಾಡಿಕೊಂಡು ಮೋಸ ಮಾಡುವುದನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ಮಹಿಳೆಯೊಬ್ಬಳು 5 ಜನರನ್ನು ಮದುವೆಯಾಗಿ ಸಂಸಾರ ನಡೆಸಲು ಸಾಧ್ಯವೇ ಇಲ್ಲ ಎನ್ನುವುದು ಒಂದು ವಿಚಿತ್ರ ಪ್ರಶ್ನೆ ಹಾಗೂ ಉತ್ತರ ಕೂಡ. ಆದರೆ ನೀವು ನಂಬಲೇಬೇಕು, ಇಲ್ಲಿ ಒಬ್ಬ ಆಧುನಿಕ ದ್ರೌಪದಿ ಇದ್ದಾಳೆ. 5 ಜನರನ್ನು ಮದುವೆಯಾಗಿರುವ ಈಕೆ ಅನ್ಯೋನ್ಯವಾಗಿ ಸಂಸಾರ ಮಾಡಿಕೊಂಡು ಕೂಡ ಹೋಗುತ್ತಿದ್ದಾಳೆ. ಈಗಂತೂ ಒಬ್ಬರನ್ನು ಮದುವೆಯಾಗಿ ಸಂಸಾರ ಸುಧಾರಿಸುವುದು, ನಡೆಸುವುದು ಕಷ್ಟವೇ ಆಗಿದೆ. ಅಂತಹದರಲ್ಲಿ 5 ಜನ ಗಂಡಂದಿರನ್ನು ಸಾಕಿ ಸಂಸಾರ ನಡೆಸುವುದು ಒಂದು ನಿಗೂಢವಾದಂತಹ ಪ್ರಶ್ನೆಯಾಗಿದೆ. ಆದರೆ ರಾಜೋ ಎಂಬ ಮಹಿಳೆ 5 ಜನ ಇರುವ ಸೋದರನ್ನೇ ಮದುವೆಯಾಗಿದ್ದು ಅಸಾಧ್ಯವೆನ್ನಿಸುವ ಮಾತನ್ನ ಸಾಧ್ಯ ಮಾಡಿ ತೋರಿಸಿದ್ದಾಳೆ. ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ ಸಮೀಪದ ವಾಂಗಾ ಎಂಬ ಹಳ್ಳಿಯಲ್ಲಿ ವಾಸ ಮಾಡುತ್ತಿರುವ ರಾಜೋ ತನ್ನ 5 ಗಂಡಂದರೊಂದಿಗೆ ಸುಖವಾಗಿ ಸಂಸಾರ ಮಾಡಿಕೊಂಡು ಹೋಗುತ್ತಿದ್ದಾಳೆ. ಅಂದ ಹಾಗೆ ರಾಜೋಯ ವಯಸ್ಸು 22. 5 ಜನ ಸಹೋದರರಿಗೆ ಈಕೆ ಒಬ್ಬಳೇ ಮುದ್ದಿನ ಹೆಂಡತಿ. ಈಕೆಯ ಮೊದಲ ಗಂಡನ ಹೆಸರು ಗುಡ್ಡು. ಸಹೋದರರ ಜೊತೆ ತನ್ನ ಹೆಂಡತಿ ಹಂಚಿಕೊಳ್ಳುವುದಕ್ಕೆ ನನಗೆ ಬೇಸರವಾಗಲಿ ಅಥವಾ ಹೊಟ್ಟೆ ಕಿಚ್ಚಾಗಲಿ ಇಲ್ಲ ಎಂದು ಖುಷಿಯಿಂದ ಬೆನ್ನು ತೊಟ್ಟಿಕೊಂಡು ಹೇಳುತ್ತಾನೆ ಈಕೆಯ ಪುಣ್ಯಾತ್ಮ ಗಂಡ ಗುಡ್ಡು.
5 ಜನ ಗಂಡಂದರೊಂದಿಗೆ ಸಂಸಾರ ಹಂಚಿಕೊಳ್ಳುವುದು ಮೊದಮೊದಲು ಸರಿಯಾಗಿ ನಿರ್ಧಾರವೆಲ್ಲ ಅನಿಸಿದರೂ ಬದಲಾದ ಸನ್ನಿವೇಶಗಳಲ್ಲಿ ಎಲ್ಲರೊಂದಿಗೂ ದೈಹಿಕ ಸಂಬಂಧ ನೀಡುವುದು ಹೆಂಡತಿಯಾದಂತಹ ನನ್ನ ಧರ್ಮವೆಂದು ಆಕೆ ಸಾರುತ್ತಾಳೆ. 5 ಜನರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸುಖ ಸಂಸಾರ ಮಾಡುತ್ತಿದ್ದಾಳೆ. ಇನ್ನು ರಾಜು ಹೇಳಿರುವ ಹಾಗೆ ಎಲ್ಲ ಗಂಡಂದಿರು ತನ್ನನ್ನ ತುಂಬಾ ಪ್ರೀತಿ ಮಾಡುತ್ತಾಳೆ ಎಂದು ಕೂಡ ಹೇಳಿದ್ದಾಳೆ. ತಾನು ತನ್ನ 5 ಜನ ಪತಿಯರೊಂದಿಗೆ ಸಮನಾಗಿ ಕಾಲ ಕಳೆಯುತ್ತೇನೆ, ಯಾರಲ್ಲಿಯೂ ಕೂಡ ಅಸೂಯೆ ಇಲ್ಲ ಹಾಗೂ ಮನೆಯಲ್ಲಿ ಎಲ್ಲರೂ ಸುಖವಾಗಿ ಬಾಳುತ್ತಿದ್ದೇವೆ ಎಂದು ಹೇಳಿಕೊಂಡಿದ್ದಾಳೆ. ಆಕೆ ಹೇಳುವ ಹಾಗೆ 5 ಜನರನ್ನು ಮದುವೆಯಾಗುವುದು ಅವರ ಕುಟುಂಬದ ಸಂಪ್ರದಾಯವಂತೆ. ಇದನ್ನು ಅವರ ಕುಟುಂಬದವರು ಅನೇಕ ವರ್ಷಗಳಿಂದ ಪಾಲಿಸಿಕೊಂಡು ಕೂಡ ಬಂದಿದ್ದಾರೆ. ಈ ಪರಂಪರೆಯನ್ನು ಕುಟುಂಬದ ಸದಸ್ಯರು ಮುಂದುವರಿಸಿಕೊಂಡು ಹೋಗಬೇಕೆನ್ನುವುದು ಇಲ್ಲಿಯ ಜನರ ಒಂದು ನಂಬಿಕೆಯಾಗಿದೆ. ಇನ್ನು ಈ ರೀತಿಯ ಸಂಪ್ರದಾಯ ಹುಟ್ಟುವುದಕ್ಕೂ ಒಂದು ಕಾರಣವಿದೆ. ಈ ಪ್ರದೇಶದಲ್ಲಿ ಹೆಣ್ಣು ಹಾಗೂ ಗಂಡಿನ ಸಂಖ್ಯಾನುಪಾತವೇ ಇದಕ್ಕೆ ಮುಖ್ಯ ಕಾರಣವಂತೆ. ಇನ್ನು 5 ಜನರ ಪತ್ನಿ ರಾಜೋಗೆ 4 ವರ್ಷದ ಮಗುವಿದೆ. ಆದರೆ ವಿಚಿತ್ರ ಏನೆಂದರೆ ಆ ಮಗುವಿಗೆ ತಂದೆ ಯಾರು ಎಂಬುದೇ ಗೊತ್ತಿಲ್ಲ. ಇನ್ನು ಕುತೂಹಲ ಎಂದರೆ ರಾಜು ಅವರ ಗಂಡಂದಿರ ವಯಸ್ಸು 20 ರಿಂದ 40 ವಯಸ್ಸಿನ ಒಳಗಿದೆ. 4 ವರ್ಷಗಳ ಹಿಂದೆ ಹಿಂದೂ ಸಂಪ್ರದಾಯದ ಪ್ರಕಾರ ಗುಡ್ಡುವನ್ನು ರಾಜು ವರಿಸಿದ್ದಳು. ಕಾನೂನು ಪ್ರಕಾರವಾಗಿ ಈತನೇ ಅವಳ ಪತಿ ಮಹಾರಾಜ. ಅಲ್ಲಿನ ಹಳ್ಳಿಯ ಸಂಪ್ರದಾಯವೇನೆಂದರೆ ಗಂಡನ ಜೊತೆ ಇರುವ ಉಳಿದ 4 ಜನ ಸಹೋದರನ್ನು ಗಂಡನ ಸ್ಥಾನದಲ್ಲಿ ನೋಡಿಕೊಳ್ಳಬೇಕೆನ್ನುವುದೇ ಇಲ್ಲಿನ ವಿಚಿತ್ರ ಸಂಪ್ರದಾಯ ಹೇಳುತ್ತದೆ. ತನ್ನ 5 ಜನ ಪತಿಯರೊಂದಿಗೆ ಸಮಾನವಾಗಿ ಸಮಯ ಕಳೆಯುತ್ತಾ ಸುಖ ಸಂಸಾರ ನಡೆಸುತ್ತಿದ್ದಾಳೆ. ಅಂದ ಹಾಗೆ ಈ ಗಂಡಂದಿರ ಹೆಸರು ಬಜ್ಜು 32 ವರ್ಷ, ಸಂತರಾಮ್ 28 ವರ್ಷ, ಗೋಪಾಲ 26 ವರ್ಷ ಮತ್ತು ದಿನೇಶ 24 ವರ್ಷ. ಈ 4 ಜನ ಸಹೋದರರು ಕಳೆದ ವರ್ಷ ರಾಜುವನ್ನ 18 ದಾಟಿದ ನಂತರ ಮದುವೆಯಾಗಿದ್ದಾರೆ. ತನ್ನ ತಾಯಿ ಕೂಡ 3 ಜನ ಸಹೋದರರನ್ನು ಮದುವೆಯಾಗಿದ್ದರು. ಪ್ರಪಂಚದಲ್ಲಿರುವ ಇಂತಹ ಹೆಂಗಸರಿಗಿಂತ ನಾನೇ ಸುಖವಾಗಿದ್ದೇನೆ ಅನ್ನುತ್ತಾಳೆ ರಾಜು. ಇದನ್ನೆಲ್ಲ ನೋಡಿದ ಮೇಲೆ ನಿಮಗೂ ಕಾಡುವ ಪ್ರಶ್ನೆ, ಇಂಥ ಜನರು ಇರುತ್ತಾರೆ, ಇಂಥ ಸಂಪ್ರದಾಯಗಳು ನಮ್ಮ ದೇಶದಲ್ಲಿ ಇವೆಯೇ? ಅದು ಹೇಗೆ 5 ಜನ ಗಂಡಂದರಿಗೆ ಸಂಸಾರ ಮಾಡೋಕ್ಕೆ ಸಾಧ್ಯ? ಹೌದು, ಇಂತಹ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲಿ ಹುಟ್ಟುವುದು ಸಹಜವೇ. ಇಂಥ ಸಂಪ್ರದಾಯಗಳು ಈಗಲೂ ಇವೆ ಅನ್ನೋದಕ್ಕೆ ಈ ಒಂದು ಘಟನೆ, ಈ ಒಂದು ಸಂಸಾರವೇ, ಈ ಒಂದು ಮನೆಯೇ ಸಾಕ್ಷಿಯಾಗಿದೆ. ಇಂತಹ ಚಿತ್ರ ವಿಚಿತ್ರ ಸುದ್ದಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.